ಮಾತು ಮೇಡಮ್, ಇದು 40 ಎಕರೆ ಬೌಂಡ್ರಿ ಧಾರವಾಡಗೆ ಇರುವಂಥದ್ದು. ಅಲ್ಲಿ ಅದೊಂದು ಯಾವಾಗಲೂ ಹರಿತಿರುವಂಥ ಒಂದು ಸಣ್ಣ ಹಳ್ಳ, ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅದು. ಈ ರೋಡಿಂದ 2 ಭಾಗಕ್ಕೂ ಸ್ಪ್ಲಿಟ್ ಆಗುತ್ತೆ ಲ್ಯಾಂಡು. ಫುಲ್ಲು ಅದ್ಬಸ್ತಾಗಿ ಫೆನ್ಸ್ ಆಗಿರುವಂಥದ್ದು. ಮಾವು, ತೆಂಗು, ಮಾವು ತೆಂಗು ಜೊತೆಗೆ ಹಲಸು, ಜಾಸ್ತಿ ಮಾವುನೇ ಇರೋದು. ಪೂರ್ತಿ ಮಾವಿದೆ. ರೋಡಿಂದ 2 ಭಾಗಕ್ಕೂ ಸ್ಪ್ಲಿಟ್ ಆಗುತ್ತೆ. ಮತ್ತು ಇದು KSRTC ಬಸ್ ಓಡಾಡುವಂಥದ್ದು. ಪೂರ್ತಿ ನೋಡ್ಬೋದು ನೀವು, ಪೆನ್ಸ್ ಆಗಿದೆ ಎರಡು ಕಡೆನೂ. ಇದು ಇಲ್ಲಿರೋಕ್ಕೆ ಲೇಬರ್ಗಳಿಗೆ ಕ್ವಾರ್ಟರ್ಸ್. ಇದು ಕೂಡ ಲೇಬರ್ ಕ್ವಾರ್ಟರ್ಸು. ರೋಡ್ಗೆ ಒಂದು ಹೆಚ್ಚು ಕಮ್ಮಿ 400 ಮೀಟ್ರ್ ಬರುತ್ತೆ. ಇದು ಈ ಲ್ಯಾಂಡ್ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ಹೋಗ್ತಾನೆ ಇದೀವಿ. ಎಲ್ಲಿ ಫೆನ್ಸಿಂಗ್ ಎಂಡ್ ಆಗುತ್ತೆ ಅಲ್ಲಿ ಇನ್ನು ಹೋಗ್ತಾ ನೋಡಿ 400 ಮೀಟ್ರ್ ಹೆಚ್ಚು ಕಮ್ಮಿ 500 ಮೀಟ್ರ್ವರೆಗೂ ಬರುತ್ತೆ. ಇದು ಒಂದಷ್ಟು ಖಾಲಿ ಜಾಗನೂ ಇದೆ. ಈಗ ಚಿಕ್ಕ ಮಾವಿನ ಹಾಕಿದ್ದಾರೆ ಇಲ್ಲಿವರೆಗೂ. ನಾವು ಗಾಡಿ ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೆಚ್ಚು ಕಮ್ಮಿ 400ರಿಂದ 500 ಮೀಟ್ರು ರೋಡ್ಗೆ ಇದು ಫ್ರಂಟೇಜ್ ಬರುವಂಥದ್ದು. ಏನಿದೆ 40 ಚಿಲ್ಲರೆ ಎಕರೆಗೂ ಅಷ್ಟಕ್ಕೂ ಫೆನ್ಸಿಂಗ್ ಹಾಕಿದ್ದಾರೆ.